ರಣಕ್ಷೇತ್ರಗ್ ಜಪ್ಪೆರೆ ಸಜ್ಜಾಯಿನ ಯೋಧರು ತಯಾರಾದ ಒರಿಯನೊರಿ ಕೈಕೈ ಪತೊಂದು ನಿಧಾನಗ್ ಕಂಡಗ್ ಜಪ್ಪುನಗ ಇಂಚಿನಂಚಿ ಚಿತ್ರಣದ ಆಲೋಚನೆ. ಕಿದಿಟಿತ್ತಿನ ಕೈಕಂಜಿಲೆನು ದಿಂಜ ದಿನರ್ದು ಬೊಕ್ಕ ಮೇರೆ ಬುಡ್ನಲಕ ಶಾಲದ ನಾಲುಗೋಡದ ಪಾಠದ ನಡುಡ್ದು ಕಂಡಗ ಬತ್ತಿನ ಜೋಕ್ಳೆಗ್ ಕೆಬಿಕ್ ಗಾಳಿ ಪೊಗ್ಗಿನ ಕಂಜಿದಲಕ ಇಂದು ಶುಕ್ರವಾರ ಕಾಂಡೆ ಹರೇಕಡದ ಕುತ್ತಿಮುಗೇರ್ ಜಾತ್ರೆ ಆಪ್ನ ಕಂಡದಲ್ಪ ತುಯ್ಯರ ತಿಕ್ಕಿನ ಚಿತ್ರಣ. ದೇಳಕಟ್ಟೆದ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮುಖಂಡರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟುರಿನ ಮುತಾಲಿಕೆದ ರತ್ನ ಎಜುಕೇಷನ್ ಟ್ರಸ್ಟ್ದ ಆಡಳಿತ ಗುಲಪಡೆಯಿನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲದ ಜೋಕ್ಲು ಕುತ್ತಿಮುಗೇರ್ದ ಕಂಡಗ್ ನೇಜಿ ನಡೆಯರ ಬತ್ತಿನ ಪ್ರಕೃತಿದ ಪಾಠದ ಚಿತ್ರಣ. ನೇಜಿ ಬರೆಯರೆ ಒಂತೆ ತಡ ಅನಗ ಆನ್ ಜೋಕ್ಲು ಪಜ್ಜಿರ್ ದಿಂಜಿದಿ ಕಂಡಡ್ ಕಬಡ್ಡಿ ಗೊಬ್ಬುದು ಕುಸಿ ಪಡೆಯರು. ವಿಶೇಷ ಪಂಡ ಶಾಲಾ ಅಧ್ಯಕ್ಷರು ರವೀಂದ್ರ ಶೆಟ್ರಲ ಜೋಕ್ಲನೊಟ್ಟಿಗೆ ಜೋಕ್ಲಾದ್ ಸ್ವತಃ ಕಬಡ್ಡಿ ಗೊಬ್ಬೇರು. ಕಬಡ್ಡಿಡ್ ರವೀಂದ್ರ ಶೆಟ್ರು ದಾಳಿ ಮಲ್ಪನಗ ರವೀಂದ್ರ ಶೆಟ್ರೇನು ಒಯ್ತು ಪಾಡರು ತೂಯಿನ ಜೋಕ್ಲು ಗೊಬ್ಬೆ ಪಾರ್ದು ತಂಕ್ಲನ ಕುಸಿನ್ ಪಟ್ಟೊಂಡೇರು. ಅಂಚನೆ ಪೊಂಜೋಕ್ಲು ಪದ್ಯ ಪಂಡದ ಬೊಬ್ಬೆ ಪಾಡೊಂದು ಕುಸಿ ಪಡೆಯರು. ಅವಿರ್ದು ಬೊಕ್ಕ ನೇಜಿ ನಟ್ನ ಸುರುವಾಂಡು. ಪ್ರಗತಿಪರ ಕೃಷಿಗೆ ರೈತ ಮುಖಂಡೆ ಸಂಪಿಗೆ ದಡಿತ ಮನೋಹರ್ ಶೆಟ್ರ್ ಜೋಕ್ಲು ನಡ್ನ ನೇಜಿ ಬಂಗಾರದ ಬುಲೆ ಬುಲೆವಡ್ ಮುತ್ತುದಂಚಿನ ಫಸಲು ಬರಡು ಪಣದ ಪ್ರಾರ್ಥನೆ ಮಾಡ್ತಾರೆ. ಸಂಪಿಗೆ ಮರೆತನಗೂ ಸೇರ್ದಿತ್ತನಂಚಿನ ಈ ಭೂಮಿ ದುಮ್ಮುರ್ದಿಂಚಲ ಉಳಿದೊಟ್ಟುಗಳ ಸಂಪಿಗೆ ದಡಿಕಲ ಬಾರಿ ಬಾಂಧವ್ಯ ಇಂಥ ದಿನ ಈ ಮಣ್ಣದ ಬದಿಲ್ ಕಂಡ ಇರ್ತದೆ.
ಈ ಪಡಿಲ್ ಕಂಡ ಸಾಗೋಳಿ ಮಲ್ಪನಕೊಂಡ ಅನ್ನಪೂರ್ಣೇಶ್ವರಿನ ಬ್ರಹ್ಮಕಲಶ ಬಂದದ್ದು ಎಂಕಲ ನಂಬಿಕೆ. ಈ ಊರನ್ನು ಆಳೊಂದು ಬತ್ತಿನಂಚಿನ ಆ ಅರ್ಧನಾರೀಶ್ವರ ದೇವರೆಲ್ಲ ಅಂಚನೆ ಈ ಊರದ ಯಜಮಾನ್ರಾಯನ ಕೊಡಮಂಡ ಜುಮಾದಿ ಬಂಟೆ ಅಂಚನೆ ವೈದ್ಯನಾಥ ಇರ್ತಲ್ಲ ಅಂಚನೆ ಎಂಕಲ್ನ ಸಂಪಿಗೆದ ಚಾವಡ್ಡಿತ್ತಿನಂಚಿನ ಮೈಸಂದಾಯ ಜುಮಾದಿರಲ್ಲ ಕಲ್ಲುಟಿ ಬಂಜಿರಲಿರ ಪ್ರಾರ್ಥನೆ ಮಲ್ಪನಿ ಅಂಚನೆ ಮೇರ್ನ ಸಂಸಾರದ ಮೇರ್ನ ಕುಟುಂಬಡಿತ್ತಿನ ಆ ಒಂಜಿ ದೈವದೇವರನ್ನು ತುಂಬುದೀವ ಒಂದು ಕೈ ಮುಗಿದು ಇನಿತ ದಿನ 6ನ ಶಾಲೆದ ಎಲ್ಲೇ ಜೋಕ್ಲೆಲ್ಲ ಅದನ್ನೇ ಒಂಜಿ ಪಾಠ 10ನೇ ಕ್ಲಾಸ್ದ ಎಲ್ಲೇ ಜೋಕ್ಲೆಲ್ಲ ತಂದು ಬರ್ತದೆ ತುಂಬುಗು ಬುಲೆ ಎಂಚಾಪಿನಿ ಕಂಡ ಬಂಡ ಎಂಚಿನ ಹತ್ತಂಡ ಅವು ಈ ನಮ್ಮ ಈ ಭತ್ತ ಸಂಸ್ಕೃತಿ ಬಂಪನ ಎಂಚಿನ ತೊರಿತಾ ಇರಬಹುದಾದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇನೆ. ಕಾರ್ಯಕ್ರಮ ಆದ ಉರಿಯರಲ್ಲಿ ಒಂದು ತುಂಬುಗು ಈ ಕಂಡು ಮುತ್ತುಗುಲೆ ಪುರಂಚಿನ ಬಂಗಾರದ ಬುಲೆ ಬರ್ತದೆ ಈ ಊರದ ನಮ್ಮ ಏರ್ನಲಾವಡು ಬಂಜಿದಿಂಜುಲೆಕ ನಮ್ಮ ಇಂದು ಜೋಕ್ಲೆಗ್ ಪ್ರಕೃತಿದ ಪಾಠ ನಮ ಉನ್ಪುನ ಅರಿ ಒಲ್ತು ಬರ್ಕೊಂಡು ಎಂಚ ಬುಲೆ ಮಲ್ಪುನಿ ಬೆನ್ನಿ ಬೇಸಾಯ ಪನ್ಪಿನವು ಏತು ಬಂಗ ಉಂಡು ಪಂಡದು ಜೋಕ್ಲು ತೆರಿಯುಡು ಪಂಡ ತೆರಿಪಾಯಿನ ರವೀಂದ್ರ ಶೆಟ್ರು ನೇಜಿನ ಪಟ್ಟದು ನೇಜಿ ನಡ್ಪನ ವಿಧಾನನ ಜೋಕ್ಲೆಗ್ ತೆರಿಪಾದ ನೇಜಿ ನಡ್ಪನ ಕಾರ್ಯಕ್ರಮಗ ಚಾಲನೆ ಗುರಿಯರು. ಕಳೆದ ಒಂದು 4 ವರ್ಷಗಳ ಹಿಂದೆ ಕೋವಿಡ್ ಬಂದ ಸಂದರ್ಭದಲ್ಲಿ ನಾವು ಈ ರೀತಿಯಾದ ಕೃಷಿ ಚಟುವಟಿಕೆಯಲ್ಲಿ ನಾವೆಲ್ಲ ತೊಡಗಿದ್ವಿ. ಆ ಬಳಿಕ ಕೊರೋನಾ ಸಂದರ್ಭದ ಬಳಿಕ ಅದನ್ನು ನಾವು ನಿಲ್ಲಿಸಿದ್ವಿ. ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಬಂದಂಥ ಜಾಗ ಬಹಳ ಪವಿತ್ರವಾದಂಥ ಜಾಗ ಇದು. ಇಲ್ಲಿ ನಿಮಗೆ ಕಾಣ್ಬೋದು ನಮ್ಮ ಈ ಒಂದು ಅಂಬ್ಲಮಗೂರು, ಹರೇಕಲ, ಪಾವೂರು ಈ 3 ಗ್ರಾಮ ಅಂತ ಹೇಳಿದ್ರೆ ಒಂದು ಮಾಗಣ ಅಂತ ನಾವು ಇಲ್ಲಿ ಕರಿತೀವಿ. ಈ 3 ಗ್ರಾಮ ಒಂದು ಮಾಗಣಿಗೆ ಸಂಬಂಧಪಟ್ಟಂತ ನಮ್ಮ 3 ಶಕ್ತಿಗಳು ಅಂತ ಹೇಳ್ತೇವೆ, ತ್ರಿಶಕ್ತಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ತುಳುವಿನಲ್ಲಿ 3 ಸತ್ಯರು ಅಂತ ನಾವು ಕರೀತೇವೆ. ಪಡಮಣಿತಾಯ, ಹಿಮಾತಿ ಬಂಟ ಮತ್ತು ವೈದ್ಯನಾಥ ಅಂತ 3 ದೈವಗಳು ಭೇಟಿಯಾಗುವಂತಹ ಒಂದು ಜಾಗ. ಬಹಳ ಪ್ರಸಿದ್ಧವಾದಂಥ ಕುತ್ತಿಮಿಗೆಯರು ಜಾತ್ರೆ ಅಂತ ನೀವೆಲ್ಲರೂ ಕೇಳಿರ್ಬೋದು, ಆಗುವಂಥ ಜಾಗ ಇದು. ಅದಕ್ಕೆ ನಾನು ಹೇಳಿದೆ ಇದು ಬಹಳ ಪವಿತ್ರವಾದ ಮಣ್ಣು ಅಂತೇಳಿ. ಅದರ ಜೊತೆಗೆ ಅರ್ಧನಾರೀಶ್ವರ ದೇವರ ಸಾನ್ನಿಧ್ಯ ಇರತಕ್ಕಂಥ ನಮ್ಮ ಸಂಪಿಗೆದಡಿ ಮನೆತನದವರ ಈ ಒಂದು ಗದ್ದೆಯೂ ಕೂಡ ಆಗಿದೆ. ನಂದರಾಜನ್ನ, ಮನೋಹರನ್ನ, ದೇವರಾಜನ್ನೆಲ್ಲ ಬಂದಿದ್ದಾರೆ, ಭಾಸ್ಕರ್ ರೈ ಅವರು ಎಲ್ಲ ಇದ್ದಾರೆ. ನಾವು ಏನು ಅಂತ ಹೇಳಿದ್ರೆ ಮಾಡುವಂಥ ಯಾಕೆ ಇದರ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೂ ಕೂಡ ನಾವೆಲ್ಲ ಕೃಷಿ ಮೂಲದಿಂದ ಬಂದವರು. ನಮ್ಮ ತಂದೆ ಅಲ್ಲಿದ್ದಾರೆ, ಉಳಿದಟ್ಟು ಕೊರಗಪ್ಪ ಶೆಟ್ಟಿ. ಬಹಳಷ್ಟು ವರ್ಷಗಳಿಂದ ಕೃಷಿಯನ್ನೇ ಅವಲಂಬಿಸಿ ನಾವೆಲ್ಲರೂ ಕೂಡ ಈ ಎತ್ತರಕ್ಕೆ ಬೆಳೆದವರು. ಆದ್ದರಿಂದ ನಿಮ್ಗೆಲ್ಲರಿಗೂ ಕೂಡ ಈ ಕೃಷಿ ಅಂದರೆ ಏನು, ಈ ಭತ್ತ ಯಾವ ರೀತಿ ಬೆಳೆಸ್ತಾರೆ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ನಾವು ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಇವತ್ತು ಕಾರ್ಮಿಕನ ಈ ಗದ್ದೆಗೆ ಇಳಿಯುವಂಥ ಕೆಲಸಗಾರರೇ ಇಲ್ಲ. ಈಗ ಗದ್ದೆಗೆ ಅಥವಾ ಕೃಷಿ ಕೆಲಸ ಮಾಡುವಂಥ ಜನಗಳು ಬಹಳ ಕಡಿಮೆ ಆಗಿದೆ, ಬೆರಳಿಕೆಯ ಜನ ಮಾತ್ರ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಯಾಂತ್ರಿಕ ಬದುಕಿನಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಈ ಭತ್ತದ ಬೆಳೆಯನ್ನು ಕೂಡ ಯಂತ್ರವನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದನ್ನು ಮಾಡ್ತಾರೆ. ಆದರೆ ನನಗೆ ಅನ್ನಿಸಿದ್ದು ಏನು ಅಂತ ಹೇಳಿದ್ರೆ ನಾವು ಚಿಕ್ಕಂದಿರುವಾಗ ಈ ಭಾಗ ಫುಲ್ ಹಸಿರುಮಯವಾಗಿದೆ, ಈಗಲೂ ಹಸಿರುಮಯವಾಗಿದೆ. ಆದರೆ ಭತ್ತದ ಬೆಲೆ ಎಲ್ಲೂ ಕೂಡ ಕಾಣೋದಿಲ್ಲ, ಎಲ್ಲ ಹಡಿಲು ಬಿದ್ದಂಥ ಗದ್ದೆಗಳು. ಆದ್ದರಿಂದ ಇದನ್ನು ಮನವರಿಕೆ ಮಾಡಿಕೊಂಡು ನಾವು ಈ ಗದ್ದೆಗಳನ್ನು ಸ್ವಲ್ಪ ಕೃಷಿ ಮಾಡಬೇಕು. ಮಕ್ಕಳಿಗೂ ಕೂಡ ಕೃಷಿಕನ ಬದುಕು ಹೇಗೆ, ಕೃಷಿಕ ಯಾವ ರೀತಿ ತನ್ನ ಗದ್ದೆಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ದುಡಿದು ಈ ಕೆಸರಲ್ಲಿ ಕೆಲಸವನ್ನು ಮಾಡಿ ತಮ್ಮ ಕುಟುಂಬವನ್ನು ಸಾಗಿಸಿದ್ದ ಎಂಬ ಒಂದು ವಿಚಾರ ನಿಮಗೆ ಗೊತ್ತಾಗಬೇಕು ಅಂತೇಳಿ ನಾವಿವತ್ತು ಈ ಗದ್ದೆಗೆ ಇಳಿದಿದ್ದೇವೆ. ಬಹಳ ಪವಿತ್ರ ಈ ಗದ್ದೆಯಲ್ಲಿ ಯಾವತ್ತೂ ಕೂಡ ಕೆಸರಿನಲ್ಲಿ ಆರೋಗ್ಯಪೂರ್ಣವಾದ ಅಂಶಗಳು ಬಹಳಷ್ಟಿದೆ. ನಮ್ಮ ಹಿಂದಿನ ಹಿರಿಯರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಚರ್ಮ ರೋಗ ಕಾಲಿನಲ್ಲಿ ಏನಾದರೂ ಮದ್ದು ಮಾಡ್ತಿರಲಿಲ್ಲ, ಕೆಸರಲ್ಲೇ ಆ ಮದ್ದು ಇದು ಏನು ಚರ್ಮ ರೋಗ ಇದ್ರೂ ಹೋಗ್ತಿತ್ತು. ಅಷ್ಟು ಒಂದು ಔಷಧೀಯವಾದಂಥ ಗುಣ ಕೂಡ ಈ ಮಣ್ಣಿಗೆ ಇದೆ. ಒಟ್ಟಿನಲ್ಲಿ ಕೃಷಿಕನ ಕಷ್ಟಕರವಾದ ಜೀವನ ನಿಮ್ಗೆಲ್ಲಿ ಕೂಡ ಗೊತ್ತಾಗಬೇಕು. ಈಗ ನೀವೆಲ್ಲ ಭಾಳ ಒಳ್ಳೆಯ ರೀತಿಯಲ್ಲಿ ನೀವು ಶಾಲೆಗೆ ಹೋಗ್ತೀರಿ, ಕಾಲೇಜಿಗೆ ಹೋಗ್ತೀರಿ, ಬೇರೆ ಬೇರೆ ಶೈಕ್ಷಣಿಕವಾಗಿ ಮುಂದುವರಿತಾ ಹೋಗ್ತಾ ಇದ್ದೀರಿ, ಅಭಿವೃದ್ಧಿ ಹೊಂದಿರುವಂಥ ದೇಶ ನಮ್ಮದು. ಆದರೂ ಕೂಡ ಇಡೀ ನಮ್ಮ ದೇಶವನ್ನು ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ದೇಶದ 2 ಕಣ್ಣುಗಳು ಅಂತ. ಒಂದು ನಮ್ಮ ಗಡಿಯಲ್ಲಿ ಕಾಯುತ್ತಿರುವಂಥ ವೀರ ಯೋಧರು, ಎರಡನೇದಾಗಿ ನಮ್ಮನ್ನು ದಿನನಿತ್ಯ ನಮಗೆ ಆಹಾರವನ್ನು ಕೊಟ್ಟು ಸಾಗುವಂಥ ಕೃಷಿಕ. ಈ 2 ನಮ್ಮ ದೇಶದ ಕಣ್ಣುಗಳು. ಕೃಷಿಕನ ಬದುಕು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ದುಸ್ತರವಾಗಿದೆ. ಅಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿಯಾದ ಯಂತ್ರಗಳನ್ನು ಉಪಯೋಗಿಸಿಕೊಂಡು ತನ್ನ ಬೆಳೆಯನ್ನು ಸ್ವಲ್ಪ ಆದಷ್ಟು ಬೆಳೆಯುವುದರಿಂದ ಸ್ವಲ್ಪ ನಮಗೆ ಈಗ ಬೆಳೆಗಳು ನಮಗೆ ಕಂಡು ಬರ್ತದೆ. ಆ ಕಡೆಯಿಂದ ಕಬ್ಬು ಇದೆ, ಈ ಕಡೆಯಿಂದ ತೋಟ ಇದೆ. ಇದು ಅಡಿಕೆ ತೋಟ ನಮ್ಮದೇ ಗದ್ದೆ. ಈಗ ನಮ್ಮ ದೊಡ್ಡ ತಂದೆಯ ಮಗ ವಿಜಯ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಈ ಕಡೆ ತಿಮ್ಮಪ್ಪನವರ ಗದ್ದೆ ಇದೆ. ಇದೆಲ್ಲವೂ ಕೂಡ ನಮ್ಮವರ ಗದ್ದೆಗಳು.
ಇದು ಇನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು. ಇದು ಈ ವರ್ಷಕ್ಕೆ ನಿಲ್ಬಾರ್ದು, ಪ್ರತಿ ವರ್ಷವೂ ಕೂಡ ಇದನ್ನು ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೇವೆ. ಮಕ್ಕಳಿಗೆ ನಿಮ್ಗೆಲ್ಲರಿಗೂ ಕೂಡ ಇದು ಗೊತ್ತಾಗಬೇಕು. ನಾಟಿ ಮಾಡುವಂಥದ್ದು ಈಗ ಇದು ಟ್ರೇನಲ್ಲಿ ಅವರು ಮಾಡಿದ ಮಿಷಿನಲ್ಲಿ ಮಾಡುವಂಥ ನೇಜ್, ಇದಕ್ಕೆ ನೇಜ್ ಅಂತ ನಾವು ಕರಿತೇವೆ. ತುಳುವಿನಲ್ಲಿ ಕೂಡ ನೇಜಿ ಅಂತ ಕರೀತೀವಿ. ಸಸಿ, ಭತ್ತದ ಸಸಿ ಅಂತ ಕರೆಯೋದು, ಇದನ್ನು ನೇಜಿ ಅಂತ ಕರೀತೀವಿ. ಇದನ್ನು ನೆಟ್ಟು ನಿಮ್ಗೆ ಗೊತ್ತಿದೆ, ನಾವು ಕಳೆದ ಬಾರಿ ಕುತ್ತಾರಿನಲ್ಲಿ ಕೂಡ ನಾವು ಮಾಡಿದ್ವಿ. ನಮ್ಮ ಮಕ್ಕಳೇ ನೇಜಿ ಮಾಡಿ ಆ ಸಂದರ್ಭದಲ್ಲಿ ನೀವು ಕೆಲವರು ಇದ್ರಿ, ನಾವೇ ನೆಟ್ಟು ನಾವೇ ಕಟಾವು ಮಾಡಿ ನಾವೇ ಅದರ ಭತ್ತವನ್ನು ಬೇರ್ಪಡಿಸಿ ನಾವು ಕೆಲಸವನ್ನು ಮಾಡಿದವರು. ಆದ್ದರಿಂದ ಇವತ್ತು ನಿಮ್ಗೆಲ್ರಿಗೂ ಕೂಡ ನನಗೆ ಅನ್ನಿಸ್ತದೆ, ಕೃಷಿಕ ಒಂದು ಭತ್ತವನ್ನು ಬೆಳೀಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನಿಮ್ಗೆಲ್ರಿಗೂ ಕೂಡ ಅನುಭವ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕೆಲಸದಲ್ಲಿ ನಾವೆಲ್ಲ ತೊಡಗೋಣ. ಇವತ್ತು ಬಹಳ ಅಲ್ಲಲ್ಲಿ ನೋಡ್ತೀವಿ, ಸಂಘ ಸಂಸ್ಥೆಯವರೆಲ್ಲ ಈ ಒಂದು ಗದ್ದೆಗೆ ಇಳಿದು ಆ ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂಥದ್ದು. ಕೃಷಿಕನ ಬದುಕಿನ ಆ ಕಷ್ಟದ ಜೀವನ ಇದು ಆಟಿ ಅಂತ ತುಳುವಿನಲ್ಲಿ ಕರೀತೇವೆ. ಆಷಾಢ ಮಾಸ, ಈ ಆಟಿ ತಿಂಗಳಲ್ಲಿ ತುಂಬ ಮಳೆ ಬರತಕ್ಕಂಥ ಒಂದು ಈ ಕಾಲ. ಇವತ್ತು ನಾವು ಈ ಗದ್ದೆಯನ್ನು ನಾಟಿ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನೇಜಿಯೆಲ್ಲ ನಮ್ಮ ಕೈಯಲ್ಲಿದೆ, ಸಾಂಕೇತಿಕವಾಗಿ ನಾವು ಮಾಡ್ತೀವಿ. ಆ ಬಳಿಕ ಯಂತ್ರದಲ್ಲಿ ಅದನ್ನು ಮಾಡ್ತಾರೆ. ಇಲ್ಲಿ ಬಂದಿರತಕ್ಕಂಥ ನನ್ನ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಹಕರಿಸಿದ ಟೀಚರ್ಸ್ಗಳಿದೆ, ಬಹಳ ಮುಖ್ಯವಾಗಿ ನಮ್ಮ ಜೊತೆ ಸಹಕರಿಸಿದಂಥ ಸಂಪಿಗೆ ಜಡಿ ಮನೆತನದ ಮನೋಹರನ್ನು ಇದ್ದಾರೆ, ನಮ್ಮ ನಂದರಾಜ್ ರೈ ಅವರಿದ್ದಾರೆ ಸಂಪಿಗೆ ಜಡಿ, ದೇವರಾಜ್ ರೈ ಅವರಿದ್ದಾರೆ, ಭಾಸ್ಕರ್ ರೈ ಅವರು ಸಂಪಿಗೆ ಜಡಿ ಅವರಿದ್ದಾರೆ. ಅದೇ ರೀತಿ ನನ್ನ ತಂದೆ ಉಳಿದೊಟ್ಟು ಕರಗಪ್ಪ ಶೆಟ್ಟಿ ಅವರಿದ್ದಾರೆ, ತಮ್ಮ ವಿಜಯಕುಮಾರ್ ಶೆಟ್ಟಿ ಇದೆಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟವ. ಅವ ಯಾವತ್ತೂ ಕೂಡ ಇದನ್ನು ಭಾಸ್ಕರಣ್ಣ ಮತ್ತು ಅವರಿಬ್ಬರು ಇದನ್ನು ನೋಡಿಕೊಳ್ಳುವವರು. ಸ್ವಲ್ಪ ನಾನು ಕೂಡ ಬರ್ತಾ ಇರ್ತೇನೆ, ಆದರೆ ಅವರೇ ಇಲ್ಲಿ ಜಾಸ್ತಿ ಇರುವವರು. ನಮ್ಮವರೆಲ್ಲ ಪಕ್ಕದವರೆಲ್ಲ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದಿಸಲಿಸ್ತಾ ಭಾಳ ಸ್ವಲ್ಪ ಹಿಂದೆ ಹೋಗಿ ಹಾಗೆ ಸ್ವಲ್ಪ ಸಾಕು. ಒಂಜಾತು ಪೊರ್ತು ಕೆಸರು ಕಂಡಡು ನೇಜಿ ನಡ್ನ ಚೋಕ್ಲು ತಂಕ್ಲಿನ ಅನುಭವನು ಪೊಸಕುರಲ್ಗ ಪಟ್ಟೊಂಡೇರು.
This agriculture we experienced when I was child. My father was working on the field. It was very emotional to see this again. I am very glad to study in Vidyaratna school. Our principal sir, I am very proud of him to be his student. And we are gathered here with our friends and teachers and our principal man. More of agriculture, it's very giving us to earn or to be. Was young, it was there, but I'm very forgotten this. But today I remembered of my father and grandfather how he was doing this and feel very proud of him. ಮೊದಲಿಗೆ ನಾನು ನನ್ನ ಪ್ರಾಂಶುಪಾಲರು HM ಹಾಗೂ ಸೌಮ್ಯ ಮೇಡಮ್ ಅವರಿಗೆ ಇಲ್ಲಿ ಕರೆದುಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳನ್ನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಗೆ ಈಗಿನ ಮಕ್ಕಳು ಏನಂತಂದರೆ ಖಾಲಿ ಊಟ ಮಾಡಲು ಗೊತ್ತಿದ್ದೆ ಹೊರತು ನೇಜಿ ನಡಲು ಏನೂ ಗೊತ್ತಿಲ್ಲ. ಆದರೆ ನಮ್ಮ ಪ್ರಾಂಶುಪಾಲರು ನಮಗೆ ನೇಜಿ ನಡೆಯುವುದು ಅಲ್ಲದೆ ರೈತರ ಕಷ್ಟಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನನಗೆ ಈ ವಿದ್ಯಾರತ್ನ ಶಾಲೆಯಲ್ಲಿ ಕಲಿಯಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ರೈತರು ಪಡುವಂತಹ ತುಂಬ ವಿಧಗಳ ಕಷ್ಟವನ್ನು ನಾವು ಅರಿತುಕೊಂಡು ಆಗ ಸ್ಕೌಟ್ಸ್ ಗೈಡ್ ಇದರಲ್ಲಿ ಹೋಗಿದ್ವಿ. ಈಗ ವಾಪಸ್ 10ನೇ ತರಗತಿಯಲ್ಲಿರುವಾಗ ನಮ್ಮ ಪ್ರಾಂಶುಪಾಲರು ಕರೆದುಕೊಂಡು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿ. ತಂಕೆನ ವಿದ್ಯಾರತ್ನ ಶಾಲೆದ SLCದ ಜೋಕ್ಲು ಇನಿ ನೇಜಿ ನಡ್ಪುನ ಈ ಕಾರ್ಯಕ್ರಮದ ಪಾಲ್ಪಡೆದು ಪ್ರಕೃತಿದ ಒಟ್ಟಿಗೆ ಬೆರೆಪುನ ಅವಕಾಶ ಪಡೆಯೊಂದಿರು. ಇಂಚಿತಿ ಕಾರ್ಯಕ್ರಮದ ಮೂಲಕ ಬದುಕದ ಅನುಭವವನ್ನು ಪಡೆಯಲು ಪಡೆದು ರವೀಂದ್ರ ಶೆಟ್ಟರು ತೆರಿಪಾಯರು. ಇವತ್ತು ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ, ನನ್ನ ತಾಯಿಯ ಹೆಸರಿನಿರತಕ್ಕಂಥ ಈ ವಿದ್ಯಾಸಂಸ್ಥೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ನನ್ನ ಹುಟ್ಟೂರು ಹರೇಕಳ ಗ್ರಾಮ, ಉಳಿದೊಟ್ಟು ನನ್ನ ಮನೆ, ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕುತ್ತಿಮುಗೇರು ಜಾತ್ರೆ ಬಹಳ ಪ್ರಸಿದ್ಧವಾದಂಥ ಜಾತ್ರೆ. ನಮ್ಮ ಅಂಬ್ಲಮಗೂರು, ಹರೇಕಲ ಮತ್ತು ಪಾವೂರು 3 ಗ್ರಾಮ ಸೇರಿ ಒಂದು ಮಾಗಣೆ ಈ ಒಂದು ಜಾಗ ಕುತ್ತಿಮುಗೇರು ಜಾತ್ರೆ ಆಗುವಂಥದ್ದು. ಈ ಜಾತ್ರೆ ಆಗುವಂಥ ಈ ಜಾಗದ ಗದ್ದೆ ಇದು ಸಂಪಿಗದಡಿ ಮನೆತನದವರದ್ದು. ಈ ಗದ್ದೆಗೆ ದರಿ ಗದ್ದೆ ಅಂತ ಒಂದು ಕರೀತೇವೆ, ಇನ್ನೊಂದು ಪೆಲತ್ತಾಡಿ ಅಂತ ಒಂದು ಗದ್ದೆ ಇದೆ. ಇನ್ನೂ 2 ಗದ್ದೆಗಳು ಆ ಕಡೆ ನಾವು ಅದನ್ನು ಈಗ ನಾಟಿ ಮಾಡಲಿಕ್ಕೆ ಅದು ಸಜ್ಜಾಗಿದೆ. ಈ 4 ಗದ್ದೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಆ ಗದ್ದೆಗಳಿಗೆ ಇಳಿಸಿ, ಬಹಳ ಮುಖ್ಯವಾಗಿ ನಾವು ಕಳೆದ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹಿಂದೆ ನಾವು ಈ ಒಂದು ಕಾರ್ಯಸಕಾರಣ ಮಾಡಿ ಆ ಕೋವಿಡ್ ಸಂದರ್ಭದಲ್ಲಿ ನಾವು ನಿಲ್ಲಿಸಿದ್ವಿ. ಈಗ ಮತ್ತೆ ಇದನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಕೃಷಿ, ನಮ್ಮದೆಲ್ಲರದ್ದು ಕೂಡ ಕೃಷಿ ಮೂಲದಿಂದ ನಾವು ಬಂದವರು. ಈ ಕೃಷಿಕರ ಜೀವನ, ಕೌಟುಂಬಿಕ ಜೀವನ ಯಾವ ರೀತಿ ಕಷ್ಟಕರವಾಗಿ ಆ ಕಾಲದಲ್ಲಿ ನಾವೆಲ್ಲ ಇಷ್ಟು ಮಟ್ಟಕ್ಕೆ ಏರಬೇಕು ಅಂತಾದರೆ ನಮ್ಮ ತಂದೆ ತಾಯಿಯವರು ಕೃಷಿ ಮೂಲವನ್ನು ಅನುಸರಿಸಿಕೊಂಡು ಆ ಮೂಲಕ ನಮ್ಮ ಜೀವನವನ್ನು ಸಾಗಿಸಿ ನಾವು ಈ ರೀತಿಯಾಗಿ ನಾವು ಬೆಳಲಿಕ್ಕೆ ಕಾರಣ ಆಗಿದೆ. ಇಡೀ ನಮ್ಮ ಸಂಸ್ಕೃತಿಯೇ ಕೃಷಿ ಮೂಲ ಇರತಕ್ಕಂಥದ್ದು. ಆದ್ದರಿಂದ ಇವತ್ತು ನಮ್ಮ ಮಕ್ಕಳಿಗೂ ಕೂಡ, ಇವತ್ತು ಬೆಳೆಯುತ್ತಿರುವಂಥ ಮಕ್ಕಳಿಗೆ ಈ ಗದ್ದೆ, ಈ ಕೃಷಿ, ಈ ಭತ್ತ ನಾಟಿ ಅಥವಾ ಇನ್ನಿತರ ಚಟುವಟಿಕೆಯ ಬಗ್ಗೆ ಜ್ಞಾನ ಸ್ವಲ್ಪ ಕಡಿಮೆ ಇದೆ. ಆದ್ದರಿಂದ ಈಗ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸ್ವಲ್ಪ ಜ್ಞಾನ ಅದರಲ್ಲಿ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ನಾವು ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ಮಕ್ಕಳಿಗೆ ಕೂಡ ಕೃಷಿಕನ ಬದುಕು ಯಾವ ರೀತಿ ಇತ್ತು ಎಂಬುದನ್ನು ತೋರಿಸಬೇಕು ಅಂತೇಳಿ ಗದ್ದೆಗೆ ನಾವು ಇಳಿಸಿದ್ದೇವೆ. ಎಲ್ಲ ಮಕ್ಕಳು ಕೂಡ ನಮ್ಮ 10ನೇ ತರಗತಿಯ A ಸೆಕ್ಷನ್ನ 40 ವಿದ್ಯಾರ್ಥಿಗಳು, B ಸೆಕ್ಷನ್ನ 40 ವಿದ್ಯಾರ್ಥಿಗಳು, ಒಟ್ಟು 80 ಮಕ್ಕಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಟೀಚರ್ಸ್ ಕೂಡ ಇದ್ದಾರೆ, ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಕೂಡ ಇದ್ದಾರೆ. ನಮ್ಮ ಜೊತೆ ಸಂಪಿಗದಡಿ ಮನೆತನದ ಮನೋಹರ್ ಶೆಟ್ಟಿ ಅವರಿದ್ದಾರೆ, ನಮ್ಮ ನಂದರಾಮ ರೈ ಅವರು ನಮ್ಮ ಸಂಪಿಗದಡಿ ಮನೆತನದವರಿದ್ದಾರೆ, ದೇವರಾಜ್ ರೈ ಅವರಿದ್ದಾರೆ, ಸಂಪಿಗದಡಿ ಮನೆತನದ ನಮ್ಮ ಭಾಸ್ಕರ್ ರೈ ಅವರಿದ್ದಾರೆ, ನನ್ನ ತಂದೆ ಉಳಿದೊಟ್ಟು ಕೊರಗಪ್ಪ ಶೆಟ್ಟಿ ಅವರಿದ್ದಾರೆ, ನನ್ನ ತಮ್ಮ ಬಹಳ ಆದರ್ಶವಾಗಿ ಕೃಷಿಯನ್ನು ಮಾಡುತ್ತಿರುವಂಥ, ಈಗಲೂ ಕೂಡ ಕೃಷಿಯಲ್ಲೇ ತೊಡಗಿಸಿಕೊಂಡಂಥ ವಿಜಯಕುಮಾರ್ ಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನನಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಕೆಲಸವನ್ನು ಇವತ್ತು ನಾವು ನಾಟಿ ಮಾಡಿದ್ದೇವೆ, ಸಾಂಕೇತಿಕವಾಗಿ ನಾವು ಮಕ್ಕಳನ್ನು ನಾಟಿ ಮಾಡಿಸಿದ್ದೇವೆ. ಆ ಬಳಿಕ ಇಲ್ಲಿ ಕೃಷಿ ಕಾರ್ಮಿಕರ ಸಂಖ್ಯೆ ಬಹಳ ಈಗ ಯಾರೂ ಸಿಗುವುದಿಲ್ಲ ನಮಗೆ. ಅದರಿಂದ ಯಂತ್ರೋಪಕರಣವನ್ನು ಉಪಯೋಗಿಸಿಕೊಂಡು ನಾವು ಆ ಮೂಲಕ ಕೃಷಿಯನ್ನು ಮಾಡುವಂಥದ್ದು ನಾಟಿ ನಡೀತಾ ಇದೆ. ಆ ನಾಟಿಯಾದಂಥ ಈ ಒಂದು ಭತ್ತದ ಬೆಳೆದು ನಿಂತಾಗ ಇದನ್ನು ಕಟಾವು ಮಾಡಲಿಕ್ಕೆ ಕೂಡ ನಾವು ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡು ಬರ್ತೀವಿ. ಆ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತೇವೆ. ಒಟ್ಟಿನಲ್ಲಿ ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂಥ ಎಲ್ಲರಿಗೂ ಕೂಡ ನನ್ನ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಹಕರಿಸಿದಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪರಿಸರದ ಪ್ರಮುಖರು ಸಂಪಿಗದಡಿದ ಮನೋಹರ್ ಶೆಟ್ರು, ನಂದರಾಮ್ ರೈ, ರವೀಂದ್ರ ಶೆಟ್ರನ ಅಮ್ಮೇರು ಕೃಷಿಕರು ಕೊರಗಪ್ಪ ಶೆಟ್ಟಿ ಉಳಿದೊಟ್ಟು, ಬೆಗ್ಗೆ ಕೃಷಿಕರು ವಿಜಯಕುಮಾರ್ ಶೆಟ್ಟಿ, ಭಾಸ್ಕರ್ ರೈ, ದೇವರಾಜ್ ರೈ, ಶಾಲಾ ಸಂಚಾಲಕರು ಸೌಮ್ಯ ರವೀಂದ್ರ ಶೆಟ್ಟಿ,
ಶಾಲಾ ಮುಖ್ಯೋಪಾಧ್ಯಾಯಿನಿ ನಯೀಂ ಹಮೀದ್ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತೇರು.